ಕಾನೂನು ಗೌರವಿಸುವುದು ಮತ್ತು ಪಾಲನೆ ಮಾಡುವುದು ಪ್ರತಿಯೊಬ್ಬರ ಹೊಣೆಯಾಗಿದೆ. ಸ್ವಾತಂತ್ರ್ಯ ಪರಿಪಾಲನೆಯಾಗಬೇಕು ಹೊರತು ಸ್ವಾತಂತ್ರ್ಯವನ್ನು ಮೀರಿದ ವರ್ತನೆ ಸರಿಯಲ್ಲ. ಯಾರೂ ಕಾನೂನು ಮೀರುವ ಕೆಲಸ ಮಾಡಬಾರದು ಎಂದು ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ ಅಭಿಪ್ರಾಯಪಟ್ಟರು. ಅವರು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಪುತ್ತೂರಿನ ಪುರಭವನದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಡ್ರಗ್ಸ್ ಸೇವನೆ ಮತ್ತು ಸಾಮಾಜಿಕ ಜಾಲತಾಣದ ಕಾರಣದಿಂದಾಗಿ ತೊಂದರೆಯಾಗುತ್ತಿದೆ. ಇದನ್ನು ತಡೆಯುವುದು ಕೇವಲ ಪೊಲೀಸರ ಮಾತ್ರ ಜವಾಬ್ದಾರಿಯಲ್ಲ. ಹೆತ್ತವರಿಗೆ ಮತ್ತು ಸಾರ್ವಜನಿಕರಿಗೂ ಈ ಬಗ್ಗೆ ಜವಾಬ್ದಾರಿ ಇದೆ. ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿ ಅರಿತು ಮುಂದುವರಿದಲ್ಲಿ ಸಮಾಜದಲ್ಲಿ ಯಾವುದೇ ಅಶಾಂತಿ ಹರಡಲು ಸಾಧ್ಯವಿಲ್ಲ ಎಂದರು. ಬಹಳ ಸಂತೋಷ. ಇದೊಂದು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಹ್ವಾನ ಕೊಟ್ಟರೆ ತಮಗೆಲ್ಲ ಗೊತ್ತೇ ಇದೆ. ಬಕ್ರೀದ್ ಹಬ್ಬದ ಒಂದು ಹಿನ್ನೆಲೆಯಲ್ಲಿ ಅದು ತುಂಬ ಶಾಂತಿಯುತವಾಗಿ ನಡೀಬೇಕು. ಎರಡೂ ಹಿಂದೂಸ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಎಲ್ಲರೂ ಕೂಡ ಅವರವರ ಒಂದು ಫೇತ್ ಅಂತ ಏನು ಹೇಳ್ತೀವಿ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬರೊಬ್ಬರು ಸಹಕಾರ ಬೇಕೇ ಬೇಕು. ಇದು ಪ್ಲೂರಲಿಸ್ಟಿಕ್ ಸೊಸೈಟಿ, ಬಹುತ್ವದ ಒಂದು ಸಮಾಜ, ದೇಶ. ಹಾಗಾಗಿ ಏನು ಕಾನ್ಸ್ಟಿಟ್ಯೂಷನ್ನಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ನಮ್ಮ ಸಹಕಾರ ಕೂಡ ಪೊಲೀಸ್ ವ್ಯವಸ್ಥೆ ಬಯಸ್ತದೆ ಸಾರ್ವಜನಿಕರಿಂದ. ಏನು ಸಹಕಾರ ಅಂದರೆ ಇಷ್ಟೇ ಬಯಸೋದು, ಕಾನೂನನ್ನು ಪರಿಪಾಲನೆ ಮಾಡದೆ ನಮಗೆ ಬೇಕಾಗಿರೋದು. ನಿಮ್ಮಿಂದ ಕಾನೂನನ್ನು ಗೌರವಿಸದೆ ಬೇಕಾಗಿರೋದು. ಅಷ್ಟು ಮಾಡಿದ್ರೆ ಸಾಕು, ಇನ್ನೇನು ಕೇಳಲ್ಲ. ಯಾರು ಕಾನೂನು ಮುರಿತಾರೋ ರೂಲ್ ಆಫ್ ಲಾ ಕೇಸ್ ಆಗುತ್ತೆ. ಕಾನೂನನ್ನು ನಾವು ಅಂದರೆ ಕಾನ್ಸ್ಟಿಟ್ಯೂಷನ್, ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲದೆ ಇರ್ಬೋದು, ಆದರೆ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಇದೆ, ಅದು ಅವರಿಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಕೇಸ್ ದಾಖಲಾಗುತ್ತೆ, ತನಿಖೆ ಮತ್ತೊಂದು ವಗೇರೆ ವಗೇರೆ ಎಲ್ಲ ಶುರುವಾಗ್ತದೆ. ಹಾಗಾಗಿ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಿಮ್ಗಳಿಂದ ನಾವೇನು ಅಪೇಕ್ಷೆ ಪಡ್ತೇವೆ ಅಂದರೆ ಕಾನೂನಿನ ಪರಿಪಾಲನೆ. ಈಗ ಸೋಷಿಯಲ್ ಮೀಡಿಯಾ ಹೇಳಿದ್ರೆ ಎಷ್ಟು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೇಕು ಗೊತ್ತಿರಬೇಕು. ಲಿಮಿಟೇಷನ್ಸ್ ಇದೆ. ವಾಕ್ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ಆ ಸ್ವಾತಂತ್ರ್ಯ ಅಷ್ಟು ಗೊತ್ತಿರಬೇಕು. ಮೀರಿದ್ರೆ ಅದು ತಪ್ಪಾಗತ್ತೆ. ಎಲ್ಲ ಸ್ವಾತಂತ್ರ್ಯಗಳು ಏನು ಕೊಟ್ಟಿದ್ದಾರೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸುವ ಬಗ್ಗೆ ಅವರಿಗೆ ಅರಿವಿರಬೇಕು, ಯಾರಿಗೇ ಆಗಲಿ. ಇಲ್ಲ ಅಂದರೆ ಬೇರೆ ರೀತಿಯ ಆಗ್ತದೆ. ಸೊ ಏನು ನಾವು ಅಪೇಕ್ಷೆ ಪಡ್ತೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನು ಅಪೇಕ್ಷೆ ಪಡುತ್ತೆ ಅಂದರೆ ಕಾನೂನನ್ನ ಪರಿಪಾಲನೆ ಮಾಡೋದು ಅಷ್ಟೇ. ಪುತ್ತೂರು ಉಪವಿಭಾಗದ ಡಿವೈಎಸ್ಪಿ ಅರುಣ್ ನಾಗೇಗೌಡ ಮಾತನಾಡಿ, ಪರಸ್ಪರ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಬೇಕು. ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ವರ್ತನೆ ಇರಬೇಕು. ಅಹಿತಕರ ಘಟನೆ ನಡೆದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಮುಲಾಜು ಇಲ್ಲದೆ ಅದನ್ನು ಹತ್ತಿಕ್ಕುವ ಕಾನೂನು ಕ್ರಮ ಕೈಗೊಳ್ಳುವ ಕಾರ್ಯ ಮಾಡುತ್ತದೆ. ಗಾಳಿ ಸುದ್ದಿಗಳಿಗೆ ಮಾನ್ಯತೆ ನೀಡದೆ ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಕಾರ್ಯ ಮಾಡಬೇಕು ಎಂದರು. ತಮ್ಮ ಠಾಣಾ ಸರಹದ್ದಿನ ಬರುವಂಥ ಮುಖಂಡರನ್ನು ಕರೆದು ತರಲು ಸೂಚಿಸಿದ್ದೆ. ಅದರಂತೆ ಎಲ್ಲ ಬಂದಿದ್ದೀರಾ, ಕೆಲವು ಕಡೆ ಬಂದಿಲ್ಲ, ಇನ್ನೂ ಬರ್ತಾ ಇದ್ದಾರೆ. ಎಲ್ಲರೂ ಸ್ವಾಗತಿಸುತ್ತಾ, ಸಭೆಯಲ್ಲಿ ನನಗೆ ಕೆಲವೊಂದು ಮುಖಂಡರು ಮಾತ್ರ ಹೆಸರು ಪರಿಚಯ, ಬಟ್ ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರು ಹೇಳಿದ್ದಾರೆ, ಮತ್ತೆ ಅನ್ಯತಾ ಭಾವಿಸ್ತೀರಾ. ಅದರಿಂದ ಕ್ಷಮಿಸಿ, ಯಾರ ಹೆಸರನ್ನು ಹೇಳಲ್ಲ ಇಲ್ಲಿ. ಯಾಕೆ ನನಗೆ ಅಷ್ಟೊಂದು ಜನದ ಹೆಸರುಗಳು ಜ್ಞಾಪಕ ಇಲ್ಲ ಇಲ್ಲಿ. ಮತ್ತು ನಾವು ಅದೇನು ಇವ್ರನ್ನ ಹೇಳಿದ್ರಿ ಅವ್ರು ಹೇಳಿದ್ರೆ ಯಾವುದೇ ಆ ಥರ ಆಸ್ಪದ ಇಲ್ಲ, ಆಯಿತಾ. ಏನು ಅಂದರೆ ಈ ಶಾಂತಿ ಸಭೆ ಕರೆದಿರೋ ಉದ್ದೇಶ, ನಾಡಿದ್ದು ಬಕ್ರೀದ್ ಹಬ್ಬ ಬರ್ತಾಯಿದೆ. ಈ ಒಂದು ಹಬ್ಬ ಎಸ್ಪೆಷಲಿ ನಿಮ್ಮ ತುಳುನಾಡಲ್ಲಿ ಯಾವುದೇ ರೀತಿ ಕೋಮು ಸೌಹಾರ್ದ ಧಕ್ಕೆ ಆಗದ ರೀತಿ, ಪರಸ್ಪರ ಒಬ್ರಿಗೊಬ್ರು ಅಣ್ಣ ತಂದಿರೋ ರೀತಿ ಬಾಂಧವ್ಯ ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಆ ಥರ ನಡೆಸ್ಕೊಂಡು ಹೋಗಲಿ ಅನ್ನೋದು. ಮತ್ತು ನಮ್ಮ ಕಡೆಯಿಂದ ಕೆಲವೊಂದು ಸೂಚನೆಗಳನ್ನ ಕೊಡೋಕ್ಕೋಸ್ಕರ ಕರೆದಿರೋಂಥ ಉದ್ದೇಶ. ಇದ್ರ ಬಗ್ಗೆ ಈಗ ಈ ಸಭೆಗೆ ಮತ್ತೆ ಅಡಿಷನಲ್ ಎಸ್ ಪಿ ಸಾಹೇಬರು ಬರ್ತಾರೆ. ಅಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು, ಆ ಸ್ಥಳಕ್ಕೆ ಭೇಟಿ ಕೊಡೋಕೆ ಹೋಗಿದ್ದಾರೆ ಸಾಹೇಬರು, ಅಲ್ಲಿಂದ ಬರ್ತಾರೆ, ಆಯಿತಾ. ಅನ್ಯತೆ ಭಾವಸಕ್ಕೆ ಹೋಗಿ ಬರ್ತಾರೆ ಅವರು. ಏನಿಲ್ಲ, ಈ ಕೆಲವೊಂದು ಸೂಚನೆ ನಾನು ಕೊಡೋಕ್ಕೂ ಮುಂಚೆ ತಮಗೆ ಗೊತ್ತು, ಯಾವುದೇ ರೀತಿ ಗೋ ಹತ್ಯೆ ಆಗಲಿ ಯಾವುದೇ ರೀತಿಯಲ್ಲಿ ಯಾವುದು ಆಗಬಾರ್ದು, ಆಗಿಲ್ಲ ಇವತ್ತು ನಮ್ಮಲ್ಲಿ, ಆಗೋದು ಬೇಡ ಅಂತ ತಮ್ಮನ್ನು ಕೇಳೋದು. ಅದೇ ರೀತಿ
ಹಿಂದೂ ಮುಖಂಡರು ಅಷ್ಟೇ ಪರಸ್ಪರ ಅಣ್ಣ ತಂದ ರೀತಿ ಇಷ್ಟು ವರ್ಷ ಹೇಗಿದ್ದೀರಾ ಈ ಮುಂದಕ್ಕೂ ಅದೇ ರೀತಿ ಸೌಹಾರ್ದತೆಯಿಂದ ಈ ಒಂದು ತಮ್ಮ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಲು ತಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಇದ್ದರೆ ನನಗೆ ಹೇಳ್ಬೋದು, ಅಥವಾ ಯಾವುದೇ ರೀತಿ ಅಹಿತ ಘಟನೆ ನಡೆದು ಬಂದ ಆ ಥರ ಕಂಡು ಬಂದರೆ ಕೂಡಲೇ ನೈತಿಕ ಪೊಲೀಸ್ಗಿರಿ ಬಿಟ್ಟು ನಮ್ಮ ಗಮನಕ್ಕೆ ತರಲು ನಮ್ಮ ಫೋನ್ಗಳು ಸರ್ಕಾರಿ ನಂಬರಲ್ಲಿ, ನಮ್ಮ ಖಾಸಗಿ ನಂಬರಲ್ಲಿ 24 ಗಂಟೆ ಎಲ್ಲ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ನಂದು ಸಹ ಆನಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬರು ಹೇಳಿದ್ರು ಆ ಥರ ಆಯಿತು ಈ ಥರ ಬೇರೆ ಥರ ಏನು ಕಿವಿ ಕೊಡೋಕೆ ಹೋಗ್ಬೇಡಿ. ಬೇರೆ ವಿಚಾರದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಿಕುಡ್ಡೆ ಈಶ್ವರ ಭಟ್ ಮಾತನಾಡಿ, ಹಬ್ಬ ಎನ್ನುವುದು ಇಡೀ ಮಾನವ ಕುಲಕ್ಕೆ ಅನ್ನುವ ಚಿಂತನೆ ನಮ್ಮಲ್ಲಿರಬೇಕು. ಜಾತಿ ಧರ್ಮ ಎನ್ನುವುದು ನಂತರ. ಮೊದಲು ನಾವು ಭಾರತೀಯರು. ಧರ್ಮದ ಹೆಸರಿನಲ್ಲಿ ಪರಸ್ಪರ ಟೀಕೆ, ದೂಷಣೆ, ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಪ್ರತ್ಯುತ್ತರ ಮಾಡುವ ಬದಲು ನಾವೆಲ್ಲರೂ ಒಂದಾಗಿ ಜೀವಿಸಲು ಸರ್ವಧರ್ಮದ ಹಬ್ಬಗಳು ಪ್ರೇರಣೆಯಾಗಬೇಕು ಎಂದರು. ಬಹಳ ಸಂತೋಷದ ವಿಷಯ. ನಮಗೆ ಇವತ್ತು ಬೇರೆ ತುರ್ತು ಕಾರ್ಯಕ್ರಮ ಇದ್ದರೂ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ನಾವು ನಮ್ಮ ಸಿಒಗಳು, ಮ್ಯಾನೇಜರ್ ಎಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದೀರಿ. ಯಾಕೆಂತ ಹೇಳಿದರೆ ಈಗ ನಮ್ಮ ದೇಶದಲ್ಲಿ ಕೆಲವು ಅಹಿತಕರ ಘಟನೆ ನಡೀತಿದೆ. ನಿಜವಾಗಿ ಇದು ಬೇಸರದ ಸಂಗತಿ. ನಾಲ್ಕು ಈಗ ನಮ್ಮ ಮುಸಲ್ಮಾನ್ ಬಾಂಧವರ, ನಮ್ಮ ಸಹೋದರರ ಹಬ್ಬ ಬರ್ತದೆ. ಅದು ಬಹಳ ಸಂತೋಷದ ವಿಷಯ. ಇದು ನಾವು ಈ ಹಬ್ಬ ಖಾಲಿ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ನಮ್ಮ ಇಡೀ ಮಾನವ ಕುಲಕ್ಕೆ ಹಬ್ಬ ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಇದರಲ್ಲಿ ಏನಂತ ಹೇಳಿದರೆ, ಮೊದಲು ನಾವು ನಮ್ಮ ಜಾತಿ ಧರ್ಮ ಅದೆಲ್ಲ ನಂತರ, ಮೊದಲು ನಾವು ಭಾರತೀಯರು. ಇದು ನಮ್ಮ ದೇಶ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ಎಲ್ಲರೂ ಭಾರತೀಯರಂತ ಹೇಳುವ ಭಾವನೆಯಿಂದ ನಾವು ಹೋರಾಟ ಮಾಡಿದರೆ ಇದ ಕಾರಣ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಆದ ಕಾರಣ ನಾವು ಎಲ್ಲರೂ ಭಾರತೀಯರೆಂಬ ಭಾವನೆಯಿಂದ ನಮ್ಮ ಜಾತಿ ಬೇರೆ ಇರಬಹುದು, ಧರ್ಮ ಬೇರೆ ಇರಬಹುದು, ಆದರೆ ನಮ್ಮ ದೇವರೆಲ್ಲರೂ ಒಂದೇ. ನಾವು ಪ್ರತಿಯೊಂದು ಧರ್ಮದವರನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಯಾವುದೇ ಎಂಥ ಘಟನೆ ಆದರೂ, ಈಗಿನ ರಾಜಕೀಯಕ್ಕೋಸ್ಕರ ಹಲವು ನಮೂನೆ ಘಟನೆಗಳಾಗ್ತವೆ. ಆದರೆ ಯಾರು ಎಂಥ ಘಟನೆ ಆದರೂ ಹತ್ತಿರದ ತನ್ನ ಮಿತ್ರರಿಗೆ ತಿಳಿಸಿ, ಇಲ್ಲದ ಪೊಲೀಸ್ ಠಾಣೆಗೆ ತಿಳಿಸಿ, ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಎಲ್ಲರೂ ಕೂಡ. ಕಾಂಗ್ರೆಸ್ ಮುಖಂಡ ಮುರಳೀಧರ ರೈ ಮಠಂತಬೆಟ್ಟು, ಬಿಜೆಪಿ ಮುಖಂಡ ಮುರಳೀಕೃಷ್ಣ ಹಸಂತಡ್ಕ, ಎಸ್ಡಿಪಿಐ ಮುಖಂಡ ಅಬ್ದುಲ್ ಸಿದ್ದಿಕ್ ಕೆಎ, ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರಜಾಕ್ ಬಪ್ಪಳಿಗೆ, ಮೌರಿಸ್ ಮಸ್ಕರೇನಸ್, ವರ್ತಕರ ಸಂಘದ ಎಂಜಿ ರಫೀಕ್, ಅಬ್ದುಲ್ ಹಮೀದ್ ಸಾಲ್ಮರ, ರಫೀಕ್ ಸವಣೂರು, ಅಶ್ರಫ್ ಕಲ್ಲೇಗ, ಸುಳ್ಯ ವೃತ್ತ ನಿರೀಕ್ಷಕ ತಿಮ್ಮಪ್ಪ ನಾಯಕ್, ಮಹಿಳಾ ಠಾಣಾ ಎಸ್ಐ ಸುನಿಲ್ ಕುಮಾರ್ ಸೇರಿದಂತೆ ಪುತ್ತೂರು, ಸುಳ್ಯ, ಕಡಬ, ಬೆಳ್ಳಾರೆ ಸಹಿತ ವಿವಿಧ ಠಾಣಾ ಪೊಲೀಸರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.